ನವದುರ್ಗೆಯರ ಮಹಿಷಾಸುರ ವಧೆ ನೃತ್ಯ ಸನ್ನಿವೇಶದಲ್ಲಿ ಯುವತಿಯರಿಬ್ಬರಿಗೆ ಮೈಮೇಲೆ ಆವೇಶ ಬಂದ ಘಟನೆ ಮಲ್ಪೆಯ ಪಡುಕೆರೆಯಲ್ಲಿ ನಡೆದಿದೆ. ಪಡುಕೆರೆಯ ಭಜನಾ ಮಂದಿರದ 25ನೇ ವಾರ್ಷಿಕೋತ್ಸವ ಸಂದರ್ಭ ನವಶಕ್ತಿ ವೈಭವ ನೃತ್ಯ ಹಮ್ಮಿಕೊಳ್ಳಲಾಗಿತ್ತು. ಮಹಿಷಾಸುರ ವಧೆ ನೃತ್ಯದ ಸಂದರ್ಭ ಮಹಿಷಿ ವೇಷಧಾರಿ ಆಗಮನದ ವೇಳೆ ಓರ್ವ ದೇವಿ ನರ್ತಕಿ ಆವೇಶ ಬಂದ ರೀತಿ ವರ್ತಿಸಿ ಕುಸಿದು ಬಿದ್ದಿದ್ದಾಳೆ. ಕೆಲ ಸಮಯದ ನಂತರ ಮಹಿಷಾಸುರ ಆಗಮಿಸಿದ ನಂತರ ಮತ್ತೋರ್ವ ದೇವಿ ನರ್ತಕಿ ಆವೇಶಭರಿತಳಾಗಿ ಕುಸಿದು ಬಿದ್ದಿದ್ದಾಳೆ. ಈ ಆವೇಶಭರಿತ ವಿಡಿಯೋ ವೈರಲ್ ಆಗಿದ್ದು ಯುವತಿಯ ಮನೆಯವರು ಆತಂಕಗೊಂಡಿದ್ದಾರೆ.